ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದ ಮಾತಾ ಕ್ಷೇತ್ರಗಳ ನಾಮಪತ್ರ ಸಲ್ಲಿಸಾದಂಡು ಇಡೀ ರಾಜ್ಯದ ಪ್ರವಾಸದ ತನ್ನ ಅನುಭವದ ಪ್ರಕಾರ ಬಿಜೆಪಿ ನಿಚ್ಚಳ ಬಹುಮತನು ಪಡೆಪುನ ಮಾತಾ ಅವಕಾಶಲು ಮುಕ್ತವಾದುಂಡು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ಕರಿಸರ್ತಿ 7 ಕ್ಷೇತ್ರಡು ಬಿಜೆಪಿ ಗೆಂದದಿತ್ತುಂಡು. ಈ ಸರ್ತಿ ಎನ್ಮೆಕ್ ಎನ್ಮ ಸ್ಥಾನಲ ಗೆಂದೋ ಪಂಡದು ಹಿಂದುಳಿದ ವರ್ಗ ಬೊಕ್ಕ ಸಮಾಜ ಕಲ್ಯಾಣ ಇಲಾಖೆದ ಮಾಜಿ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರಿ ತಿಳಿಪಾದರು. ಎಲ್ಲ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿ ನಾಮಪತ್ರಗಳ ಪರಿಶೀಲನೆಯಾಗಿ ಒಂದು ಚುನಾವಣೆ ಕಾವು ದಿವಸದಿಂದ ದಿವಸಕ್ಕೆ ಏರ್ತಾ ಇರೋದನ್ನು ನಾವೆಲ್ಲ ಕಂಡಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡವೂ ಸೇರಿದಂತೆ ಇಡೀ ರಾಜ್ಯದ ಪ್ರವಾಸ ಮಾಡಿದಂಥ ನನ್ನ ಅನುಭವದ ಪ್ರಕಾರ ಭಾರತೀಯ ಜನತಾ ಪಕ್ಷ ನಿಶ್ಚಳವಾದಂಥ ಬಹುಮತವನ್ನು ಹೊಂದಲಿಕ್ಕೆ ಎಲ್ಲ ಅವಕಾಶಗಳು ಇವತ್ತು ಮುಕ್ತವಾಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಸಾರಿ 7 ಕ್ಷೇತ್ರಗಳನ್ನು ನಾವು ಗೆದ್ದಿದ್ದೇವೆ. ಇವತ್ತು ನಾವು ಮಂಗಳೂರು ಕ್ಷೇತ್ರದಲ್ಲಿದ್ದೇವೆ. ನಮ್ಮ ಅಭ್ಯರ್ಥಿ ಸತೀಶ್ ಕುಂಪಾಲ್ ಆಗಿದ್ದಾರೆ. ಇಡೀ ತಂಡ ಒಟ್ಟಾಗಿ ಒಂದಾಗಿ ಕೆಲಸ ಮಾಡುವಂಥ ಒಂದು ಉತ್ತಮವಾದಂಥ ಕಾರ್ಯಚಟುವಟಿಕೆಗಳನ್ನು ನಮ್ಮ ಪಾರ್ಟಿ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಅವರ ಮಾರ್ಗದರ್ಶನ, ನಮ್ಮ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ರವರು, ಮಂಡಲದ ಅಧ್ಯಕ್ಷರಾಗಿರುವಂಥ ಚಂದ್ರಾಸ ಇವರೆಲ್ಲರ ಒಟ್ಟು ಪರಿಶ್ರಮದಿಂದಾಗಿ ಈ ಸಾರಿ ನಮ್ಮ ಮಂಗಳೂರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುವುದರ ಮೂಲಕ ಒಂದಷ್ಟಲ್ಲಿ ಅಚ್ಚರಿಯ ಫಲಿತಾಂಶ ಅಂತ ಅಂದುಕೊಳ್ಳುವವರಿಗೆ ಒಂದು ಅವಕಾಶ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ತೊಕ್ಕೋಟು ಪಂಡಿತ್ ಹೌಸ್ದ ಬಿಜೆಪಿ ಚುನಾವಣಾ ಕಚೇರಿಡು ಸುದ್ದಿಗೋಷ್ಠಿ ಪಾತೇರ್ನ ಕೋಟ ಶ್ರೀನಿವಾಸ್ ಪೂಜಾರ್ಲು ಕುಡ್ಲ ವಿಧಾನಸಭಾ ಕ್ಷೇತ್ರದ ತಂಕ್ಲನ ಅಭ್ಯರ್ಥಿ ಸತೀಶ್ ಕುಂಪಲ ಗೆಂದೋಡು ಪಂಪಿನ ನಿಟ್ಟೆಡು ಪಕ್ಷದ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ರೆನ ಮಾರ್ಗದರ್ಶನ, ಜಿಲ್ಲಾ ಅಧ್ಯಕ್ಷರು ಸುದರ್ಶನ್ ಮೂಡಬಿದ್ರೆ, ಕ್ಷೇತ್ರ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್ ಬೊಕ್ಕ ಈ ಭಾಗದ ಮಾತಾ ಪ್ರಮುಖರು ಒಟ್ಟಾದ ಬೇಲೆ ಮಲ್ತೊಂದುಲ್ಲೇರು ಅಂಚಾದ ಇಂದು ಅಚ್ಚರಿದ ಫಲಿತಾಂಶನ ಕನಬರ್ಪುಂಡು. ಆಡಳಿತಾತ್ಮಕ ವಿಷಯಡು ತಂಕ್ಲನ ಪಕ್ಷದ ಮುಖಾಂತರ ದಿಂಜ ಬದಲಾವಣೆಯನ್ನು ಮಲ್ತದ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಗಳಿಗೆ ಮೀಸಲಾತಿಡು ಹೆಚ್ಚಳ, 75 ಯೂನಿಟ್ ವಿದ್ಯುತ್ ಉಚಿತವಾದ ಕೊರ್ಪುನ ಮೂಲಕ ಸುಮಾರು 23 ಲಕ್ಷ ಕುಟುಂಬಗಳಿಗೆ ಇಂದೆರ್ದು ಪ್ರಯೋಜನ ಆತಂಡು. ಅಂಚೆನೆ ಅನೇಕ ಅಭಿವೃದ್ಧಿ ಚಿಂತನದ ಬೇಲೆ ಆತಂಡು. ಈ ಮಾತಾ ಹಿನ್ನೆಲೆಡು ಬಿಜೆಪಿ ಅಭ್ಯರ್ಥಿಗಳು ಹೆಚ್ಚಿನ ಅಂತರಡು ಗೆಂದುವೇರು ಪಂಡದು ಶ್ರೀನಿವಾಸ್ ಪೂಜಾರ್ಲು ತೆರಿಪಾಯರು. ನಮ್ಮ ಪಾರ್ಟಿಯಲ್ಲಿ ಮಹತ್ತರವಾದಂಥ ಅನೇಕ ಬದಲಾವಣೆಗಳನ್ನು ಆಡಳಿತಾತ್ಮಕ ವಿಚಾರದಲ್ಲಿ ನಾವು ಕೊಟ್ಟಿದ್ದೇವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಹೆಚ್ಚಳದ ಬಗ್ಗೆ ಯಾವೊಂದು ಸರ್ಕಾರವೂ ಯೋಚನೆ ಮಾಡಿರಲಿಲ್ಲ. ಆದರೆ ನಮ್ಮ ಸರ್ಕಾರ ಪ್ರಥಮ ಬಾರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರನ್ನ ಮೀಸಲಾತಿಯನ್ನು ಹೆಚ್ಚು ಮಾಡುವುದರಲ್ಲಿ ಒಂದು ನಿರ್ದಿಷ್ಟವಾದಂಥ ಕೆಲಸಗಳನ್ನು ಮಾಡಿಬಿಡ್ತು. ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 75 ಯೂನಿಟ್ ಕರೆಂಟನ್ನು ಉಚಿತವಾಗಿ ಕೊಡುವುದರ ಮೂಲಕ ಸುಮಾರು 23 ಲಕ್ಷ ಕುಟುಂಬಗಳಿಗೆ, ನಾವ್ಯಾರು ಊಹಿಸಲಿಕ್ಕೆ ಸಾಧ್ಯ ಇಲ್ಲ, 23 ಲಕ್ಷ ಕುಟುಂಬಗಳು ಅಂದರೆ ಒಟ್ಟು SC/ST ಕುಟುಂಬಗಳ ಪೈಕಿ 82% ಜನ ಉಚಿತವಾಗಿ 75 ಯೂನಿಟ್ ಕರೆಂಟನ್ನು ಪಡೆಯುವಂಥ ಒಂದು ಅವಕಾಶಗಳು ಆಗ್ತಾ ಇರೋದನ್ನು ನಾವು ನೋಡಿದ್ದೇವೆ. ಜನಮಾನಸದಲ್ಲಿ ಇದು ತುಂಬ ಪರಿಣಾಮವನ್ನು ಬೀರುವಂಥ ಒಂದು ವ್ಯವಸ್ಥೆಗಳಾಗಿದೆ. ಯಾರೂ ಕೂಡ ಮುಟ್ಟದೇ ಇರುವ, ಊಹಿಸದೇ ಇರುವಂಥ, ಕೇವಲ ಮಾತುಗಳಿಗೆ ಸೀಮಿತ ಆಗಿರುವಂಥ ಒಳ ಮೀಸಲಾತಿಯನ್ನು ಬೊಮ್ಮಾಯಿಯವರ ಸರ್ಕಾರ ತಂತು. ಅನೇಕರು ಹೇಳಿದ್ರು, ನೀವು ಜೇನುಗುಡಿಗೆ ಕೈ ಇಡ್ತಾ ಇದ್ದೀರಿ, ಇದರ ಪರಿಣಾಮ ನಿಮಗೆ ಭಾಳ ಕಷ್ಟ ಆಗುತ್ತೆ ಅಂತೇಳಿ. ನಾವು ಹೇಳಿದ್ದೇವೆ, ಹೌದು, ಹಿಂದುಳಿದ ವರ್ಗದ ಸಮಾಜ ಕಲ್ಯಾಣ ಮಂತ್ರಿಯಾಗಿ ನಾನು ಮತ್ತು ನಮ್ಮೆಲ್ಲ ಇಡೀ ಸಚಿವ ಸಂಪುಟ ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿಯವರ ನೇತೃತ್ವದಲ್ಲಿ ನಾವು ಹೇಳಿದೆವು, ಹೌದು, ನಾವು ಜೇನುಗುಡಿ ಕೈ ಇಕ್ಕಿದ್ದೇವೆ. ಆ ಜೇನನ್ನು ತೆಗೆದು ಸಮಾಜದ ಕಟ್ಟಕಡೆ ಕೊಡು ಬಡವನಿಗೆ ಇಲ್ಲಿಯವರೆಗೆ ಯಾವ ಒಂದು ಅವಕಾಶವೂ ಸಿಗದೇ ಇರುವಂಥ ಅವಕಾಶ ವಂಚಿತರಿಗೆ ಈ ಜೇನನ್ನು ಹಂಚುವಂಥ ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳಿದೆವು. ನಾವು ಅದರಲ್ಲಿ ಇವತ್ತು ಯಶಸ್ವಿ ಆಗೋದನ್ನು ಸಮಾಜ ನೋಡ್ತಾ ಇದೆ. ಹೀಗೆ ಸಮಾಜ ಕಲ್ಯಾಣದಲ್ಲಿ ಈ ಬೋರ್ವೆಲ್ ಬಗ್ಗೆ ಸ್ವಲ್ಪ ತುಂಬ ವಾದಗಳು ಬರ್ತಾ ಇತ್ತು, ಕೊಳವೆಬಾವಿಗಳ ಬಗ್ಗೆ. ಈ ಸಾರಿ ಕಳೆದ ಬಜೆಟ್ನಲ್ಲಿ ನಾವು ಘೋಷಣೆ ಮಾಡಿ ಸುಮಾರು 17,000 ಕೊಳವೆಬಾವಿಗಳನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಬೇರೆ ಬೇರೆ ನಿಗಮಗಳ ಮೂಲಕ ನಾವು ಕೊಡುವಂಥ ವ್ಯವಸ್ಥೆ ಮಾಡಿದೆವು. ನಿಯಮದಲ್ಲಿ ಪಾರದರ್ಶಕ ತಗೊಂಡು ಬಂದೆವು. ಮೊದಲು ಟೆಂಡರ್ ಗಲಾಟೆ ಇತ್ತು, ಈ ಸರ್ತಿ ಆಗಲ್ಲ. ಯಾವ ರೈತ ಕೊಳವೆಬಾವಿಯನ್ನು ತೋಡ್ತಾನೋ ಅವನ ಖಾತೆಗೆ ನೇರ ಹಣ ಹಾಕುವಂಥ ಒಂದು ಪಾರದರ್ಶಕವಾದಂಥ ನಿರ್ವಹಣೆ ಹೊಂದಿದ್ದರಿಂದಾಗಿ ಸಮಾಜ ಕಲ್ಯಾಣ ಇಲಾಖೆಗಳಲ್ಲಿ ಒಂದು ಸವಲತ್ತುಗಳ ವಿತರಣೆಯಲ್ಲಿ ಪ್ರಥಮ ಬಾರಿಗೆ ಪಾರದರ್ಶಕತೆ ಬಂತು ಅನ್ನುವಂಥ ವಿಶ್ವಾಸಕ್ಕೆ ಇವತ್ತು ನಮ್ಮ ಸರ್ಕಾರ ಕಾರಣ ಆಗಿದೆ. ಹಿಂದುಳಿದ ವರ್ಗದ ಇಲಾಖೆಯಲ್ಲೂ ಕೂಡ 17,000 ಕೊಳವೆಬಾವಿಗಳನ್ನು ನಾವು ಆಯ್ಕೆ ಮಾಡಿ ಜನರಿಗೆ ಆದೇಶವನ್ನು ಈಗಲೇ ಕೊಟ್ಟುಬಿಟ್ಟಿದ್ದೇವೆ.
ಒಂದಷ್ಟು ಕೊರಿತಾ ಇದ್ದಾರೆ. ಈಗಲೂ ಕೊಳಬಾವಿಯನ್ನು ಕೊರೆಯುವಂಥ ವ್ಯವಸ್ಥೆಗಳು ಆಗ್ತಾ ಇದೆ. 10,000 ಮಂದಿ ಮಹಿಳೆಯರಿಗೆ ಉಚಿತವಾದಂಥ ಹೊಲಿಗೆ ಯಂತ್ರವನ್ನು ಕೊಟ್ಟಿರುವಂಥ ಸರ್ಕಾರ ನಮ್ಮದು. 10,000 ಜನ ಮಹಿಳೆಯರಿಗೆ, ಇಡೀ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರಿಗೆ 10,000 ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ಕೊಡುವಂಥ ಕೆಲಸಗಳನ್ನು ನಾವು ಮಾಡಿದೆವು. ಹೀಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು ಅನೇಕರ ಗಮನದಲ್ಲಿಟ್ಟುಕೊಂಡು ಸುಮಾರು 21 ನಿಗಮಗಳ ಪೈಕಿ 12 ನಿಗಮವನ್ನು ನಮ್ಮ ಸರ್ಕಾರವೇ ಮಾಡಿತು. ನಾರಾಯಣಗುರು ನಿಗಮ ಬೇಕು ಅಂಥೇಳಿ ಈಡಿಗರು, ಬಿಲ್ಲವರು, ನಾಮದಾರಿಗಳು ಭಾಳಷ್ಟು ಶ್ರಮ ಪಡ್ತಾಯಿದ್ರು. ಆ ಸಮಸ್ಯೆಯನ್ನು ಮುಕ್ತಿ ಮಾಡಿ ನಾರಾಯಣಗುರು ನಿಗಮ ರಚನೆ ಮಾಡಿದೆವು. ಬರಿಜ ನಿಗಮ ಬೇಕು ಅನ್ನುವಂಥ ಒತ್ತಡ ಇಡೀ ರಾಜ್ಯದಲ್ಲಿ ಬಂದು ಫ್ರೀಡಮ್ ಪಾರ್ಕಲ್ಲಿ ಅನೇಕರು ಧರಣಿ ಮಾಡಿದರು. ಬರಿಜ ನಿಗಮವನ್ನು ಮಾಡಿದೆವು, ಗಾಣಿಗರ ನಿಗಮವನ್ನು ಮಾಡಿದೆವು, ಕುಲಾಲ್ ನಿಗಮವನ್ನು ಮಾಡಿದೆವು. ಹೀಗೆ ಯಾರ್ಯಾರು ಸಣ್ಣ ಸಣ್ಣ ಜಾತಿಯವರು ನಮಗೆ ನಿಗಮ ಬೇಕು ಅಂತಾರೆ ಅವರ ಧ್ವನಿಯಿಲ್ಲದಿರುವಂಥ ಸಮಾಜಕ್ಕೆ ಧ್ವನಿ ಕೊಡುವ ಕಾರಣಕ್ಕೋಸ್ಕರ ನಿಗಮಗಳನ್ನು ಸ್ಥಾಪನೆ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಿದೆವು. ಅಸ್ವಸ್ಥತೆ ನಿವಾರಣೆಗೆ ಹೊಸ ಆಂದೋಲನವನ್ನು ನಮ್ಮ ಇಲಾಖೆ ಮೂಲಕ ಮಾಡುವಂಥ ಅವಕಾಶಗಳಾಯಿತು. ಮೀನುಗಾರರಿಗೆ 23,000 ಜನ ಮೀನುಗಾರರ ಸಾಲ ಮನ್ನಾ ಮಾಡಿ 61 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರುವಂಥದ್ದು ನಮ್ಮ ಸರ್ಕಾರ. ಕಳೆದ ಬಜೆಟ್ನಲ್ಲಿ ಒಂದು ನೂರು ಆಳ ಸಮುದ್ರದ ಮೀನುಗಾರಿಕಾ ದೋಣಿಗೆ, ಉದಾಹರಣೆಗೆ 1.5 ಕೋಟಿ ರೂಪಾಯಿ ಒಂದು ದೋಣಿಗೆ ಬಿದ್ದರೆ, ಯಾಂತ್ರಿಕ ದೋಣಿ ಬಿದ್ದರೆ 75,000 50,000 ಸಬ್ಸಿಡಿ ಕೊಡುವಂಥ ಯೋಜನೆಯನ್ನು ನಮ್ಮ ಸರ್ಕಾರ ರೂಪಿಸಿ 100 ದೋಣಿಗಳನ್ನು ಮೀನುಗಾರಿಕೆ ಕೊಡುವಂಥ ಕೆಲಸಗಳನ್ನು ಮಾಡಿದೆವು. ಮತ್ಸ್ಯ ಸಂಪದ ಯೋಜನೆಯಲ್ಲಿ ಎಲ್ಲೆಲ್ಲಿ ಮೀನುಗಾರಿಕೆ ಅವಕಾಶಗಳಿದೆಯೋ ಆ ಅವಕಾಶಗಳನ್ನು ದುಪ್ಪಟ್ಟು ಮಾಡಲಿಕ್ಕೆ ಮತ್ತು ತಂತ್ರಜ್ಞಾನಗಳನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸಿದೆವು. ಮಂಗಳೂರು ಮತ್ತು ಮಲ್ಪೆಯ ಮಧ್ಯೆ ಇರುವಂಥ ತುಂಬ ಜನ ಮೀನುಗಾರರಿಗೆ ತಮ್ಮ ದೋಣಿ ನಿಲ್ಲಿಸಲಿಕ್ಕೆ ತೊಂದರೆ ಆಗುತ್ತೆ. ಯಾಂತ್ರಿಕ ದೋಣಿಯ ನಿಲುಗಡೆಗೋಸ್ಕರ ಗಲಾಟೆಗಳಾಗ್ತಾ ಇತ್ತು. 181 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಮಂಗಳೂರು ಮತ್ತು ಉಡುಪಿಯ ಮಧ್ಯದಲ್ಲಿ, ಮಲ್ಪೆಯ ಮಧ್ಯೆ ಹೆಜಮಾಡಿ ಬಂದರನ್ನು ಇವತ್ತು ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಬಹುತೇಕ ಕಾಮಗಾರಿಗಳು ಮುಗಿಯುವ ಹಂತಕ್ಕೆ ಬಂದಿದೆ. ಒಟ್ಟಾರೆ ನಾವು ಸಮಾಜದ ಕಟ್ಟಕಡೆ ಮನುಷ್ಯರಿಗೆ ವಿಶ್ವಾಸ ಕೊಡುವಂಥ ಒಂದು ವ್ಯವಸ್ಥೆಗಳು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಅತ್ಯಂತ ಕಠಿಣವಾಗಿ ತೆಗೆದುಕೊಂಡ ಹಿನ್ನೆಲೆ ಎಲ್ಲ ಯೋಜನೆಗಳನ್ನು ಯೋಚನೆ ಮಾಡಿರುವಂಥದ್ದು ನಮ್ಮೆಲ್ಲ ಶಾಸಕರ ಪರಿಶ್ರಮದಿಂದ ಆಗಿರುವಂಥ ಕೆಲಸಗಳು. ಗೌರವಾನ್ವಿತ ನಮ್ಮ ಪಾರ್ಟಿ ಹಿರಿಯರಾಗಿರುವಂಥ ಯಡಿಯೂರಪ್ಪನವರು, ನಮ್ಮ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವ, ನಳಿನ್ ಕುಮಾರ್ ಅವರು, ನಮ್ಮ ಜಿಲ್ಲೆಯವರು ಮತ್ತು ನಮ್ಮ ಇಡೀ ರಾಜ್ಯದಲ್ಲಿ ಅವಿರತವಾದ ಶ್ರಮದಿಂದಾಗಿ ನಳಿನ್ ಕುಮಾರ್ ಅವರ ಸಂಘಟನಾ ಶಕ್ತಿ, ನರೇಂದ್ರ ಮೋದಿಯವರ ಕಾರ್ಯಶೈಲಿ ಇದೆಲ್ಲವೂ ಕೂಡ ನಮ್ಮ ಅಭ್ಯರ್ಥಿಗಳ ನೆರವಿಗೆ ಅತ್ಯಂತ ಪ್ರೀತಿಯಿಂದ ಬಂದಿದೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಮಂಗಳೂರು ಈ ಕ್ಷೇತ್ರದಲ್ಲಿ ಮಾನ್ಯ ಸತೀಶ್ ಕುಮಾರ್ ರವರು ಇದರ ಕ್ಷೇತ್ರದ ಅಭ್ಯರ್ಥಿ. 220 ಬೂತ್ಗಳಿವೆ, 210 ಬೂತ್ಗಳಿವೆ. 210 ಬೂತ್ಗಳನ್ನು ಕೂಡ ಸಂಪರ್ಕ ಮಾಡುವಂಥ ಕೆಲಸಗಳಾಗಿದೆ. ಶಕ್ತಿ ಕೇಂದ್ರಗಳಲ್ಲಿ ಕಾರ್ಯಕರ್ತರ ಜೋಡಣೆ ಆಗಿದೆ. ಮಹಾಶಕ್ತಿ ಕೇಂದ್ರದಲ್ಲಿ ಚುನಾವಣೆ ಬಗ್ಗೆ ಸಮೀಕ್ಷೆಗಳಾಗ್ತಾ ಇದೆ. ನಮ್ಮ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವಿರತವಾದಂಥ ಶ್ರಮ ಪಡುವುದರ ಮೂಲಕ ನಮ್ಮ ಕಾರ್ಯಕರ್ತರು ಗೆದ್ದೇ ಗೆಲ್ಲುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಕಳೆದ ಸಾರಿ ಮಂಗಳೂರು ನಾವು ಗೆದ್ದಿಲ್ಲ, ಈ ಸಾರಿ ಮಂಗಳೂರು ಗೆಲ್ಲುವುದರ ಮೂಲಕ 8ಕ್ಕೆ 8 ಕ್ಷೇತ್ರವನ್ನು ನಾವು ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನು ನನ್ನ ಅನುಭವದ ಆಧಾರದಲ್ಲಿ ನಾನು ಅರ್ಥ ಮಾಡ್ತೀನಿ. ಬಿಜೆಪಿ ಮಂಡಲ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್, ಚುನಾವಣಾ ಪ್ರಭಾರರು ಕುಂಟಾರು ರವೀಶ ತಂತ್ರೇಲು, ಚೆನ್ನಪ್ಪ ಕೋಟ್ಯಾನ್, ಜಿಲ್ಲಾ ಉಪಾಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳ್ಯಾರ್, ಬಿಜೆಪಿ ಅಭ್ಯರ್ಥಿ ಸತೀಶ್ ಕುಂಪಲ, ಬಿಜೆಪಿ ಮುಖಂಡರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಚಂದ್ರಶೇಖರ್ ಉಚ್ಚಿಲ್, ಚಂದ್ರಹಾಸ್ ಉಳ್ಳಾಲ್ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು.